ಅರಣ್ಯ ಪ್ರದೇಶಲೆಡ್ ಕಾಡು ಪ್ರಾಣಿಲೆಗಾದ ಫಲಕ್ಲೆದ ದೈಕ್ಲೆ ನಡ್ಪುನ ರಾಜ್ಯಮಟ್ಟದ ಆಂದೋಲನಗ್ ಧರ್ಮಸ್ಥಳಡ್ ಶನಿವಾರ ಪ್ರಾಯೋಗಿಕವಾದ ಚಾಲನೆ ಕೊರಿಯರು. ಅರಣ್ಯ ಇಲಾಖೆ ಬೊಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಟ್ಟು ಸೇರಿಗೆಡ್ ಧರ್ಮಸ್ಥಳಡ್ ಅಟನೆ ಮಲ್ತಿನ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಡ್ ಸಚಿವರು ಅರವಿಂದ್ ಲಿಂಬಾವಳಿಯರ್ನ ಉಪಸ್ಥಿತಿಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯರ್ ಚಾಲನೆ ಕೊರಿಯರು. ಈ ಪೊರ್ತು ಪಾತೇರ್ನ ಸಚಿವರು ಶ್ರೀ ಅರವಿಂದ ಲಿಂಬಾವಳಿ ಮುಂಗಾರು ಬತ್ತಿನೀರ್ ದಾತ್ರ ದೈ ನಡಿಯರೆ ಅನುಕೂಲ ವಾತಾವರಣ ಉಂಡು ಅಂಚಾದು ಕೋವಿಡ್ ಪೊರ್ತುಡೆ ಅಭಿಯಾನಗ್ ತುರ್ತು ಚಾಲನೆ ಕೊಡ್ತುಂಡು. ಅಧಿಕಾರಿಗಳು 125 ಎಕರೆ ಪ್ರದೇಶನ ಗುರುತಿ ಸಾಧಿತದು ಅಲ್ಪ ದೈ ನಡ್ದು ಪೋಷಿಸಾವುಂಡು. ಆಮ್ಲಜನಕನು ವಿದೇಶರ್ದು ಆಮದು ಮಲ್ಪನ ಪರಿಸ್ಥಿತಿ ಉಪ್ಪುನ ಈ ಕಾಲಘಟ್ಟಡು ಕಾಡು ಒರಿಪಾದು ಬುಲೆಪಾಯರೆ ಜನಕ್ಲು ಕೈಚೋಡಾವುಡು. ಡಾಕ್ಟರ್ ಹೆಗ್ಡೆಯರಿನ ಆಶಯದಲಕ ಯೋಜನೆ ಜಾರಿಯಾಪನ ಪಂಡ ತೆರಿಪಾಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಡೆ ಅವರ ಜೊತೆಗೆ ಇದೇ ಸ್ಥಳದಲ್ಲಿ ನಾವು ಸಭೆಯನ್ನ ಮಾಡಿದ್ವಿ. ಅವರಿಗೆ ವಿಶೇಷವಾದಂಥ ಆಸಕ್ತಿ ಮತ್ತು ಪ್ರಾಣಿಗಳ ಬಗ್ಗೆ ಇರತಕ್ಕಂಥ ಒಂದು ಕಾಳಜಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಹಣ್ಣಿನ ಗಿಡಗಳನ್ನು ನೆಡಬೇಕು ಅನ್ನುವಂಥ ಒಂದು ಸಭೆ ನಡೆದಿತ್ತು. ಎಲ್ಲಿ ಅರಣ್ಯ ಪ್ರದೇಶ ಹಾಳಾಗಿದೆ ಆ ಪ್ರದೇಶವನ್ನು ಗುರುತಿಸಿ ಇವತ್ತು ವಿಶ್ವ ಪರಿಸರ ದಿನ ದಿವಸ ಇದನ್ನು ಚಾಲನೆ ಕೊಡಬೇಕು ಅಂತ ಅಲ್ಲಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ. ಕೊರೋನಾದ ಈ ಸಂದರ್ಭದಲ್ಲಿಯೂ ಕೂಡ ಮತ್ತು ಈಗ ನಾಟಿ ಮಾಡುವಂಥ ಸಮಯ ಆಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ಶ್ರೀಯುತ ವೀರೇಂದ್ರ ಹೆಗ್ಡೆ ಅವರು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇಲ್ಲಿ 12.5 ಎಕರೆ ಪ್ರದೇಶದಲ್ಲಿ ಮಿಯಾವಾಕಿಯ ಮಾದರಿಯ ಒಂದು ಅರಣ್ಯ ಪ್ರದೇಶ, ಹಾಗೇನೆ ಹಣ್ಣಿನ ಗಿಡಗಳನ್ನು ನೆಡುವಂಥ 1/2 ಎಕರೆನಲ್ಲಿ ಮಿಯಾವಾಕಿಯ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಉಳಿದಂಥ ಕಡೆಗಳಲ್ಲಿ ಹಣ್ಣಿನ ಗಿಡಗಳನ್ನು ಶ್ರೀಗಳ ನೇತೃತ್ವದಲ್ಲಿ ನಾವೆಲ್ಲರೂ ಒಂದೊಂದು ಗಿಡವನ್ನು ನೆಟ್ಟಿದ್ದೆವು. ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮ ಇವತ್ತು ಪರಿಸರ ದಿನ, ಸಾಧ್ಯ ಆದರೆ ನೀವು ಕೂಡ ಇವತ್ತು ಒಂದು ಗಿಡವನ್ನು ನೆಟ್ಟು ಅದನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕು. ಅವತ್ತು ನಾವು ತೀರ್ಮಾನ ಮಾಡಿದ್ವಿ, ಸುಮಾರು 100 ಎಕರೆ ಪ್ರದೇಶದಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಹರೀಶ್ ಪುಂಜ ಅವರ ಕ್ಷೇತ್ರದಲ್ಲಿ 100 ಎಕರೆ ಪ್ರದೇಶದಲ್ಲಿ ಈ ಕಾರ್ಯವನ್ನು ಮಾಡಬೇಕು ಅಂತೇಳಿ ನನಗೆ ಭಾಳ ಸಂತೋಷ ಆಯಿತು. ನಮ್ಮ ಅಧಿಕಾರಿಗಳು ಈಗಾಗಲೇ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತಿಂದ 125 ಎಕರೆಯನ್ನು ಗುರುತು ಮಾಡಿದ್ದಾರೆ. 125 ಎಕರೆ ಪ್ರದೇಶದಲ್ಲಿ ಪ್ರಾಣಿಗಳಿಗೆ ಬೇಕಾಗುವಂಥ ಹಣ್ಣಿನ ಗಿಡಗಳನ್ನು ನೆಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶ್ವ ಪರಿಸರದ ಈ ದಿನದ ಸಂದರ್ಭದಲ್ಲಿ ಜಗತ್ತಿನಲ್ಲೇ ಇವತ್ತು ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಆಮ್ಲಜನಕ, ಆಕ್ಸಿಜನ್ ಬಗ್ಗೆ. ಕೊರೋನಾ ಈ ಒಂದು ಮಹಾಮಾರಿಯ ಸಂದರ್ಭದಲ್ಲಿ ನಾವು ದೇಶ ವಿದೇಶದಿಂದ ಆಕ್ಸಿಜನ್ ಅನ್ನು ಖರೀದಿ ಮಾಡ್ತಾ ಇದ್ದೀವಿ. ಮುಂಚೆ ನೀರನ್ನು ಖರೀದಿ ಮಾಡ್ತಿದ್ವಿ, ಈಗ ಗಾಳಿಯನ್ನು ಖರೀದಿ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಅದಕ್ಕೆ ಕಳೆದ 1.5 ತಿಂಗಳ ಹಿಂದೆ ಶ್ರೀಯುತ ವೀರೇಂದ್ರ ಹೆಗ್ಡೆ ಅವರು ನನಗೆ ದೂರವಾಣಿ ಕರೆ ಮಾಡಿ ಆಮ್ಲಜನಕ ಉತ್ಪಾದನೆ ಆಗುವಂಥ ಗಿಡಗಳನ್ನೇ ನಾವು ನಾಶ ಮಾಡ್ತಾ ಇದ್ದೀವಿ, ಅದನ್ನು ಬೆಳೆಸುವಂಥ ಪ್ರಯತ್ನ ಮಾಡಿ ಅಂತ ಒಂದು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯೊಳಗೆ ಜನತೆ ಎಚ್ಚೆತ್ತುಕೊಳ್ಬೇಕು. ನಮ್ಮ ಇಲಾಖೆ ನಿಮ್ಮ ಜೊತೆ ಕೈ ಜೋಡಿಸೋಕ್ಕೆ ಸಿದ್ಧವಾಗಿದೆ. ಉಪಯುಕ್ತವಾಗುವಂತಹ ಗಿಡಗಳನ್ನು ಬೆಳೆಸಬೇಕು, ನೆಡಬೇಕು ಮತ್ತು ಬೆಳೆಸಬೇಕು. ಇದೇ ಇವತ್ತಿನ ಉದ್ದೇಶ. ಆ ಉದ್ದೇಶವನ್ನು ಎಲ್ಲರೂ ಸೇರಿ ಸಫಲವಾಗಿ ಮಾಡೋಣಂತೆ. ಆ ನಿಟ್ಟಿನೊಳಗೆ ತಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತೇನೆ. ಧರ್ಮಸ್ಥಳಗ್ ದಿಂಜ ಜನ ಭಕ್ತರು ಬರ್ಪೇರು ಅಂಚಾದು ಮೂಲೆ ಮಾದರಿ ಕಾರ್ಯಕ್ರಮ ಮಲ್ತಂಡ ಹೆಚ್ಚಿನ ಜನಜಾಗೃತಿ ಸಾಧ್ಯ. ಇಂದು ನಿರಂತರ ಅಭಿಯಾನ, ಜನಗಳು ಕೈಜೋಡಾವಡು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದಿಂಜ ವರ್ಷಲೆರ್ದಿಂಚ ಕಾಡು ಬುಲೆಪಾವನ ಬೇಲೆ ಮಲ್ತೊಂದುಂಡು. ಫಲಕ್ಲೆದ ದೈ ಬುಲೆಪಾಯರೆ ಶೌರ್ಯ ತಂಡದ ಸದಸ್ಯರು ಆಸಕ್ತರಾದುಲ್ಲೇರು ಪಂಡದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ತೆರಿಪಾಯರು. ಶಾಸಕರಾದ ಶ್ರೀ ಹರೀಶರು ಮತ್ತು ಪ್ರೊಫೆಸರ್ ನಾಯಕರು ಎಲ್ಲ ಸೇರಿ ಇವತ್ತು
ಕೆಲವೇ ದಿವಸಗಳಲ್ಲಿ ನಾವು ಕಂಡಂಥ ಕನಸನ್ನು ಮತ್ತು ಅವರು ಕೊಟ್ಟಂಥ ಮಾತನ್ನು ಸಿದ್ಧಪಡಿಸಿದ್ದಾರೆ. ಅರಣ್ಯವನ್ನು ಉಳಿಸೋದು ಅಂತ ಒಂದು ನಾವು ಹಿಂದೆ ಮಾತನ್ನು ಹೇಳ್ತಿದ್ವಿ. ಈಗ ಬೆಳೆಸೋದು ಪ್ರಾರಂಭ ಆಗಿದೆ. ಉಳಿಸಿ ಉಳಿಸಿ ಎರಡೂ ಆಗಬೇಕಾಗಿದೆ. ಅರಣ್ಯವನ್ನು ರಕ್ಷಿಸಬೇಕಾಗಿದೆ. ಅದಕ್ಕಾಗಿ ಈಗ ನಮ್ಮ ಮಾನ್ಯ ಸಚಿವರು ಅರವಿಂದ ಲಿಂಬಾವಳಿಯವರು ತಕ್ಷಣ ಇದಕ್ಕೆ ಬಗ್ಗೆ ಆಸಕ್ತಿ ವಹಿಸಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು, ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾರ್ಗದರ್ಶನ ಕೊಟ್ಟು ಈಗ ಧರ್ಮಸ್ಥಳದಲ್ಲಿ ಮಾದರಿ ವನವನ್ನು ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಅಂದರೆ ಮಾದರಿ ವನ ಧರ್ಮಸ್ಥಳದಲ್ಲೇ ಇದೆ. ಯಾಕೆಂದರೆ ಇಲ್ಲಿ ಸಾವಿರಾರು ಜನ ಭಕ್ತರು ದರ್ಶನಕ್ಕೆ ಬರ್ತಾರೆ. ಅವರು ಈ ಗಿಡಗಳನ್ನು ನೋಡಿ ತಮ್ಮ ಊರಲ್ಲಿ ಅವರು ತಮ್ಮ ಪರಿಸರದಲ್ಲಿ ವೃಕ್ಷಗಳನ್ನು ಬೆಳೆಸ್ಕೊಳ್ಬಹುದು ಅಂತ ನಾವು ನಮ್ಮ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಮೂಲಕ ಲಕ್ಷಾಂತರ ಗಿಡಗಳನ್ನು ನಟ್ಟಿದ್ದೇವೆ, ರಕ್ಷಿಸಿದ್ದೇವೆ. ಇನ್ನು ಮುಂದೆ ಕೂಡ ಈ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತೇವೆ. ನಾನು ಮೊದಲನೇದಾಗಿ ಕರ್ನಾಟಕ ಸರ್ಕಾರ, ನಾನು ಅರಣ್ಯ ಸಚಿವರಿಗೆ, ನಮ್ಮ ಶಾಸಕರಿಗೆ ಅವರಿಗೆ ನನ್ನ ಸಂತೋಷಗಳನ್ನು, ಧನ್ಯವಾದಗಳನ್ನು ಹೇಳಿ ಮುಂದಿನ ವರ್ಷಗಳಲ್ಲಿ ಇದು ಒಂದು ವರ್ಷದ ಕಾರ್ಯಕ್ರಮ ಅಲ್ಲ, ಇದು ನಿರಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮ. ಇದಕ್ಕೆ ಸತತವಾಗಿ ನಮ್ಮ ಗ್ರಾಮಸ್ಥರು, ಶೌರ್ಯ ಸಂಸ್ಥೆಯ ಎಲ್ಲ ನಮ್ಮ ಸಂಘಟಕರು, ಸ್ವಯಂ ಸೇವಕರು ಕೂಡ ಸೇರಿದ್ದಾರೆ, ಗ್ರಾಮೀಣಾಭಿವೃದ್ಧಿ ಯೋಜನೆ ಅಧಿಕಾರಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ನೀವು ಮಾಡುವ ಉತ್ತಮ ಕೆಲಸಕ್ಕೆ ಅಭಿನಂದನೆ ಸಲ್ಲಿಸ್ತಾ, ಈ ಕೆಲಸ ನಿರಂತರವಾಗಿ ನಡೀಲಿ. ಒಂದು ದಿವಸ ಮಾತ್ರ ಇದೊಂದು ಪ್ರಾರಂಭ, ಇನ್ನು ಮುಂದೆ ನಿರಂತರವಾಗಿ ಪ್ರತಿ ವರ್ಷವೂ ಈ ದಿವಸ ಈ ಥರ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಚರಿಸೋಣ ಅಂಥೇಳಿ ಮಾನ್ಯ ಸಚಿವರಿಗೆ ಮತ್ತು ಶಾಸಕರುಗಳಿಗೆ ನನ್ನ ಧನ್ಯವಾದಗಳು. ಶಾಸಕರು ಹರೀಶ್ ಪೂಂಜಾ, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜಯ ಮೋನಪ್ಪಗೌಡ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯನಿರ್ವಾಹಕ ನಿರ್ದೇಶಕರು ಡಾಕ್ಟರ್ LH ಮಂಜುನಾಥ್, ಜನಜಾಗೃತಿ ಯೋಜನೆ ನಿರ್ದೇಶಕರು ವಿವೇಕ್ ಬಿ ಪಾಯಸ್ ಸೇರಿನಂಚ ಪ್ರಮುಖರು ಪಾಲ್ಪಡೆದಿದ್ದರು. ಈ ಪೊರ್ತು ಪರಿಸರ ಸ್ನೇಹಿ ಡಬಲ್ ಡೆಕ್ಕರ್ ಬಸ್ಗೆ ಸಚಿವರು ಅರವಿಂದ ಲಿಂಬಾವಳಿ ಚಾಲನೆ ಕೊರಿಯರು.